ಕಲ್ಮಠ ಹೆವಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನ ಪ್ರಿನ್ಸಿಪಾಲ್ ಚೇತನ್ ಆರ್ ಅಂತ ಹೇಳಿ. ನಾನು ಸುಭಾಷ್ ಚಂದ್ರ ಕಣೋತೀರ್ಥ ಶಿಶಿರದ ಪ್ರೆಸಿಡೆಂಟ್ ಕಣೋತೀರ್ಥ ಅಂತ ಹೇಳಿ ಶಿಶಿರದ ಅಧ್ಯಕ್ಷರು ಹಾಗೂ ನಮ್ಮ MA ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೂಡ. ಇವರು ಪ್ರೊಫೆಸರ್ ನಾಗರತ್ನ ರಾವ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ ಹಾಗೂ ಕನ್ನಡ ಭಾಷಾ ಸಂಘದ ಅಧ್ಯಕ್ಷರು ಆಗಿದ್ದಾರೆ. GK ಭಟ್ರು ಇವರು ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸರ ಆಗಿದ್ದವರು, ಈಗ ನಿವೃತ್ತರಾಗಿದ್ದಾರೆ. ನಮ್ಮ ಶಿಶಿರದ ಉಪಾಧ್ಯಕ್ಷರು ಹಾಗೂ ಭಾಷಾ ಸಂಘಗಳು ಸೇರಿ ಈ ಕಾರ್ಯಕ್ರಮವನ್ನು ಡಿಸೆಂಬರ್ 5ರಂದು ನಾವು ಅಕಾಡೆಮಿ ಹಾಲ್ನಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ತಾವು ತಮಗೆ ಮಾಹಿತಿ ಕೊಟ್ಟ ಪ್ರಕಾರ ಇದನ್ನು ನಮ್ಮ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಅವರು ಉದ್ಘಾಟಿಸ್ತಾರೆ. ಅಂತೆಯೇ ನಮ್ಮ ಯೂನಿವರ್ಸಿಟಿಯ VC ಅವರು ಕೂಡ ಆ ದಿವಸ ಉಪಸ್ಥಿತರಿರ್ತಾರೆ. ತುಳುವಿಗಾಗಿ ನಿರಂತರವಾಗಿ ಹೋರಾಡ್ತಿರುವಂತಹ AC ಭಂಡಾರಿಯವರು ಈಗ ವಯೋವೃದ್ಧರು ಆಗಿದ್ದರೂ ಕೂಡ ಬಾಕಿ ಎಲ್ಲೇ ಯಾವ ಕಾರ್ಯಕ್ರಮಕ್ಕೆ ಹೋಗದಿದ್ದರೂ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ. ಅವರು ಉಪಸ್ಥಿತರಿರ್ತಾರೆ ಮುಖ್ಯ ಅತಿಥಿಯಾಗಿ. ಅಂತೆಯೇ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಇದೆ ದೇ ಕಾಲೇಜಿನಲ್ಲಿ. ಅದರ ನಿಕಟಪೂರ್ವ ಅಧ್ಯಕ್ಷರಾದ ನಮ್ಮ ಕರ್ನಲ್ ಭಂಡಾರಿಯವರು ಆ ದಿವಸ ಉಪಸ್ಥಿತರಿರ್ತಾರೆ. ಶರತ್ ಭಂಡಾರಿಯವರು ಪ್ರಾಂಶುಪಾಲರು ಇರ್ತಾರೆ ಹಾಗೂ ನಮ್ಮ ಪದಾಧಿಕಾರಿಗಳು ಆ ದಿವಸ ಉಪಸ್ಥಿತರಿರ್ತಾರೆ. ಇವರು ಕೂಡ ಬೆಳಗಿನ ಸಭೆಯಲ್ಲಿ ಆ ದಿನ ಇರ್ತಾರೆ. ಬಹುಶಃ ನಿಮಗೆ ತಮಗೆಲ್ಲ ಗೊತ್ತಿದೆ, ನಾನು ಸೂಕ್ಷ್ಮವಾಗಿ ಹೇಳ್ತೇನೆ. ನಮ್ಮ ಇದೊಂದು ಚಳವಳಿಯ ಸ್ವರೂಪವನ್ನೇ ಈಗ ಈ ತುಳು ಭಾಷೆ ಅದನ್ನು ಹೊಂದಿದೆ. ಅಂದರೆ ನಾವು ಸಾಮಾನ್ಯವಾಗಿ ಶಿಶಿರದವರು ಬಹುಭಾಷಾ ಗೋಷ್ಠಿಯನ್ನು ಅಥವಾ ಕಾರ್ಯಕ್ರಮವನ್ನು ಮಾಡ್ತೇವೆ ವರ್ಷಂಪ್ರತಿ. ಆದರೆ ತುಳು ಬೆಳೆದು ಬಂದು ಬೇರೆ ರಂಗಭೂಮಿಯ ವಿವಿಧ ಆಯಾಮಗಳಲ್ಲಿ ಕೂಡ ಮತ್ತೆ ಬೆಳೆದು ಬಂದು ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಒಂದು ಅಕಾಡೆಮಿಯ, ತುಳು ಅಕಾಡೆಮಿಯ ಒಂದು ಸಾಂಸ್ಥಿಕ ಸ್ವರೂಪವನ್ನು ಪಡೆದು ಮುಂದಕ್ಕೆ ಸಾಗಿ ಬಹುಶಃ ಇಡೀ ತುಳುವರು ಸಂತೋಷ ಪಡುವ ಹಾಗೆ ನಮ್ಮಲ್ಲಿ ಕಾಲೇಜಿನಲ್ಲಿ, ಅಂದರೆ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಈ ಸಂಸ್ಥೆ MA ತುಳು MA ಅಧ್ಯಯನ ಕೇಂದ್ರ ಪ್ರಾರಂಭವಾಯಿತು. ಸುಮಾರು 80 ಮಂದಿ ಈಗಾಗಲೇ ತುಳು MA ಮಾಡಿ ಹೊರಗೆ ಹೋಗಿದ್ದಾರೆ. ನಿರಾತಂಕವಾಗಿ ನಡೆಯುತ್ತಾ ಇತ್ತು. ಒಡಿಯೂರು ಸ್ವಾಮೀಜಿಯವರು ಒಂದು ಬಹಳ ಅಚ್ಚುಕಟ್ಟಾದಂತಹ ಒಂದು ಲೈಬ್ರರಿ ಹಾಗೂ ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡಿಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ತರ ಯಾವುದಕ್ಕೆ ಕೊರತೆ ಇಲ್ಲ ಮಂಗಳೂರು ಅಧ್ಯಯನ ಕೇಂದ್ರದಲ್ಲಿ ಯೂನಿವರ್ಸಿಟಿಯ. ಆದರೆ ನಮಗೆ ಇದೀಗ ಆತಂಕ ಸ್ಥಿತಿಗೆ ಉಂಟು, ಪ್ರತಿಕೂಲ ಪರಿಸ್ಥಿತಿ. ಅದನ್ನು ನಾನು ಹೆಚ್ಚಾಗಿ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಾಳಿನ ಕಾರ್ಯಕ್ರಮದ ಬಗ್ಗೆ ನಾನು ಹೆಚ್ಚು ಗಮನ ಕೊಡಬೇಕಾಗ್ತದೆ. ಆದರೆ ನಮ್ಮ ಶಿಶಿರ ಸಂಸ್ಥೆ ಹಾಗೂ ಇತರ ಈ ತುಳುವಿನ ಸಂಸ್ಥೆ ಒಂದು ಈ ಚಳವಳಿಯ ಒಂದು ಭಾಗವೇ ಆಗಿ ಇರಬೇಕು ಅಂತ ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ಇಷ್ಟೊಂದು ಒಂದು ಒಳ್ಳೆಯ ಫ್ರೂಟ್ಫುಲ್ ಆಗಿ ಒಂದು ರಿಸಲ್ಟ್ ಕೊಡುತ್ತಾ ಒಳ್ಳೆಯ ರೀತಿಯಲ್ಲಿ ಈ ತುಳು ಅಧ್ಯಯನ ಕೇಂದ್ರ ನಡೆಯುವಾಗ ನಮಗೆ ಬಹಳ ಆತಂಕಗಳು ನಮಗಿದೆ. ಆ ಆತಂಕ ನಿವಾರಣೆ ಆಗಬೇಕು. ಮತ್ತೆ ನಮ್ಮ ಚಟುವಟಿಕೆ ಆ ಕಾರಣಕ್ಕೆ ಯಾವುದು ನಿಲ್ಲಬಾರದು. ಅದಕ್ಕಾಗಿ ನಾವು ನಾಳ್ದು ಡಿಸೆಂಬರ್ 5ಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ನಾವು ವಿಚಾರಗೋಷ್ಠಿ, 3 ವಿಚಾರಗೋಷ್ಠಿಗಳು ನಡೆಯಲಿಕ್ಕೆ ಇದೆ. ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಅವರು ಕೃಷಿ ಬದುಕು ಬಗ್ಗೆ ಅವರು ಪ್ರಬಂಧವನ್ನು ಮಂಡಿಸ್ತಾರೆ. ಕೃಷಿ ಬದುಕು, ವಿರಾಗ್, ಇನಿ, ಎಲ್ಲೆ ಆ ವಿಚಾರದಲ್ಲಿ ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿದವರು ಅವರು ಪ್ರಬಂಧ ಮಂಡಿಸ್ತಾರೆ. ಆ ಬಳಿಕ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಅಬ್ಬಕ್ಕ ಅಧ್ಯಯನ ಸಂಸ್ಥೆ ಬಂಟ್ವಾಳದಲ್ಲಿ ಅವರು ಅದರ ಅಧ್ಯಕ್ಷರು, ವಿದ್ವಾಂಸರು.
ಅವರು ತುಳುವರಿನ ಸಂಸ್ಕೃತಿ ಬೊಕ್ಕ ಜೀವನ ವಿಧಾನ ಇದರ ಬಗ್ಗೆ ಅವರು ಪ್ರಬಂಧ ಮಂಡಿಸ್ತಾರೆ. ಅಂತೆಯೇ ಯಕ್ಷಗಾನ ಪರಂಪರೆಡ್ ತುಳುತ ಪ್ರಯೋಗ ಈ ಬಗ್ಗೆ ಡಾಕ್ಟರ್ ಪಚನಾಡಿ ಅವರು ಇದರ ಬಗ್ಗೆ ಮಾತಾಡ್ತಾರೆ, ಪ್ರಬಂಧವನ್ನು ಮಂಡಿಸ್ತಾರೆ. ಒಳ್ಳೆಯ ವಿದ್ವಾಂಸರನ್ನೆಲ್ಲ ನಾವು ಕರೆದಿದ್ದೇವೆ. ಓದುವ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರುತ್ತದೆ ಎನ್ನುವಂಥ ನಂಬಿಕೆ ಕೂಡ ಉಂಟು. ಬಳಿಕ ಕವಿಗೋಷ್ಠಿ ಪ್ರಾರಂಭವಾಗ್ತದೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಮುದ್ದು ಮೂಡುಬಳ್ಳಿಯವರು ವಹಿಸಲಿಕ್ಕಿದ್ದಾರೆ. ಈ ಕವಿಗೋಷ್ಠಿಯಲ್ಲಿ ನಾವು ಅಂತರ್ ಕಾಲೇಜ್ ಅಂದರೆ ನಗರದಲ್ಲಿ ಮುಖ್ಯ ತುಂಬ ಕಾಲೇಜುಗಳಿವೆ. ಅಂತರ್ ಕಾಲೇಜ್ ಶಿಕ್ಷಕರನ್ನು ಮತ್ತೆ ವಿದ್ಯಾರ್ಥಿಗಳನ್ನು ಕರೆದಿದ್ದೇವೆ. ಶಿಕ್ಷಣ ರಂಗ ಶಿಶಿರ ಎನ್ನುವಂಥದ್ದು ನಮ್ಮ ಸಂಸ್ಥೆ ಮುಖ್ಯವಾಗಿ. ಅದಕ್ಕಾಗಿ ನಾವೆಲ್ಲ ಒಂದು ಸೇವಾ ಮನೋಭಾವನೆಯಿಂದ, ಅದರಲ್ಲಿ ತುಂಬ ವರ್ಷ ಆಯಿತು ಸೇವಾ ಮನೋಭಾವನೆಯಿಂದ ಎಲ್ಲಾದರೂ ಒಂದು ಎಲ್ಲ ಸಂಸ್ಥೆಗಳು ಬಹಳ ಶ್ರೀಮಂತವಾಗಿದೆ ಅಂತ ನಾವು ಭಾವಿಸಲಿಕ್ಕಿಲ್ಲ. ಕೆಲವು ಹೈಸ್ಕೂಲುಗಳು ಕೂಡ, ಕೆಲವು PU ಶಾಲೆ ಕಾಲೇಜುಗಳು ಕೂಡ ಬಹಳ ಬಡ ಸ್ಥಿತಿಯಲ್ಲಿ ಇದೆ. ಆಡಳಿತ ಮಂಡಳಿ ಇರುವಂಥದ್ದು ಕೂಡ ಅಲ್ಲಿ, ಅಥವಾ ಸರ್ಕಾರಿ ಶಾಲೆಗಳು ಅಲ್ಲಿ ನಾವು ಹೋಗಿ ಕೆಲವು ಸಬ್ಜೆಕ್ಟ್ಗಳನ್ನು ನಾವು ಹೋಗಿ ಪಾಠ ಮಾಡಿದ್ದುಂಟು. ಮ್ಯಾಥಮೆಟಿಕ್ಸ್, ಸೈನ್ಸ್ ಇದೆಲ್ಲ ನಮ್ಮ ತಂಡದವರು ಹೋಗಿ ನಾವು ಮಾಡಿದ್ದುಂಟು. ಅಂತೂ ಬೋತ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್, ಸಾಂಸ್ಕೃತಿಕ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸಮಾರಂಭದಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಕುಂಬ್ಳೆ ಅವರು, ಧನಂಜಯ ಕುಂಬ್ಳೆ ಅವರು ಸಮಾರಂಭದ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಆ ಸಭೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರೊಫೆಸರ್ ಜಯವಂತ ನಾಯಕ್ ಅವರು ಅದರಲ್ಲಿ ಭಾಗವಹಿಸ್ತಾರೆ. ಹಾಗೂ ನಮ್ಮೆಲ್ಲ ನಮ್ಮ ಸಂಸ್ಥೆಯಲ್ಲಿರುವವರೆಲ್ಲ ಉದ್ಯೋಗದಲ್ಲಿರುವವರು ಒಂದಿಬ್ಬರು ನಿವೃತ್ತರಾದವರು. ನಮ್ಮ ಕಾರ್ಯದರ್ಶಿ ಮೇಘಶ್ರೀ ಅಂತ, ಅವರು ಯಾನೋಪಾಯ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಮತ್ತೆ ಇನ್ನೊಬ್ಬರು ಕಾರ್ಯದರ್ಶಿ ಅವರು ಬೆಸೆಂಟ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ. ಹೀಗೆ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಹೀಗೆ ನಾವು ನಮ್ಮ ಸಮಸ್ಯೆಯನ್ನು ಆ ದಿವಸ ನಾವು ಸ್ಪೀಕರ್ ಎದುರು ಮಂಡಿಸಲಿಕ್ಕೆ ಇದ್ದೇವೆ. ಯಾಕಂದರೆ ಅದರ ಬಗ್ಗೆ ನಾನು ಈಗ ಹೆಚ್ಚು ಚರ್ಚೆ ಮಾಡೋದಿಲ್ಲ. ತುಳುವಿಗೆ ಆ ಮುಖ್ಯ ಆತಂಕ ಏನಂದರೆ ನಿಮಗೆಲ್ಲ ಗೊತ್ತಿದೆ. ಅಂದರೆ ತುಳು ಫಸ್ಟ್ MA ಈಗಾಗಲೇ ಅಡ್ಮಿಷನ್ಗೆ ಕೊರತೆ ಆಗುತ್ತಾ ಉಂಟು. ಕಾರಣ ದೂರದಿಂದ ಸುಳ್ಯ, ಪುತ್ತೂರು, ಉಡುಪಿ, ಬೆಳ್ತಂಗಡಿ ಎಲ್ಲ ಬೇರೆ ಬೇರೆ ಕಡೆಯಿಂದ ತುಳುವಿನ ಪ್ರೀತಿಯಿಂದ ಬಂದು ಇಲ್ಲಿ MA ಮಾಡಲಿಕ್ಕೆ ಬರುವವರು, ಯಾವುದೇ ಉದ್ಯೋಗವನ್ನು ಅರಸಿಕೊಂಡು ಬರುವವರಲ್ಲ. ಆದರೆ ಅವರೇನೋ ಇಲ್ಲಿ ಪ್ರತಿಕೂಲ ಪರಿಸ್ಥಿತಿ ಉಂಟು ಅಂತ ಹೇಳಿ ಬರಲಿಕ್ಕೆ ಅಥವಾ ಎಲ್ಲಿಗೋ ಹೋಗ್ತಾ ಇದೆ ಈ ಕೇಂದ್ರ ಅಂತ ಭಯದಿಂದ ಅವರು ಈ ಸಲ ಅಂದರೆ ಅಡ್ಮಿಷನ್ಗೆ ಸ್ವಲ್ಪ ಕೊರತೆ ಆಗಿದೆ. ನಾನು ಇದರ ಬಗ್ಗೆ ನಿಮಗೆ ಹೆಚ್ಚು ಹೇಳಿದರೆ ಬಹುಶಃ ನಾಡಿನ ಕಾರ್ಯಕ್ರಮದಲ್ಲಿ ನಾವು ಈ ರೀತಿಯಾಗಿ ನಾವು ಪ್ರತಿಕೂಲವಾಗಿ ಅಂದರೆ ನಮ್ಮ ಸಂಸ್ಥೆ ವಿರುದ್ಧವಾಗಿ ನಾವು ಮಾತಾಡಿದಂತಾಗ್ತದೆ. ಅದಕ್ಕಾಗಿ ಕಾದು ನೋಡುವ ಎನ್ನುವಂಥ ಇದರಲ್ಲಿ. ಆದರೆ ನಮ್ಮ ಮನಸ್ಸಿನ ಆತಂಕವನ್ನು, ನಮ್ಮ ಸಂಘ ಸಂಸ್ಥೆಗಳ ಮನಸ್ಸಿನ ಆತಂಕವನ್ನು ನಾವು ಅಲ್ಲಿ ಹೇಳಲಿಕ್ಕೆ ಇದ್ದೇವೆ. ಹಾಗೆ ಮನವಿಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಅಲ್ಲ ತುಳು ಪೀಠದವರು ಮಾದವರು ಇದು ಮಾಡ್ತಾ ಇದ್ದದ್ದು, ಏನೋ ಅದರ ಸಂಯೋಜಕರಾಗಿದ್ದದ್ದು.